ಸಂಜೆಯ ಹೊತ್ತಿನಲ್ಲಿ ನಮ್ಮ ಅರೇಕಲ್ ಪಂಚಾಯತಿನ ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ ಆಗಮಿಸಿದ್ದೀರಾ. ಈ ಒಂದು ಸುಸಂದರ್ಭಕ್ಕಾಗಿ ನಾವು ತುಂಬ ದಿನದಿಂದ ಕಾಯ್ತಾ ಇದ್ದೇವೆ. ದೇವರ ಒಂದು ಅನುಗ್ರಹದಿಂದ ಆಯುಷಸ್ ಜಾಯಿದಾ ಮಲಾರಿಯವರು ಸ್ವತಃ ಒಂದು ಸೆಂಟರ್ ಓಪನ್ ಮಾಡಬೇಕು ಅಂತ ಒಂದು ಕಲ್ಪನೆ ಮಾಡಿ ಅವರ ಒಂದು ಅಭಿಲಾಷೆಯಂತೆ ಐಜಾ ಟ್ಯೂಷನ್ ಸೆಂಟರ್ ಅಂತೇಳಿ ಇವತ್ತು ನಾವು ಒಂದು ಉದ್ಘಾಟನೆಯನ್ನು ನೆರವೇರಿಸಿದ್ದೇವೆ. ಅದನ್ನು ನೆರವೇರಿಸಿದಂತಹ ನಮ್ಮ ಅರೇಕಲ್ ಪಂಚಾಯತ್ ಅಧ್ಯಕ್ಷರಾದಂತಹ ಬದ್ರುದ್ದೀನ್ ಸಾದಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಸಭೆಗೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರು ಇವತ್ತಿನ ನಮ್ಮ ಉದ್ಘಾಟಕರಾಗಿ ನಮ್ಮ ಇಲ್ಲಿಯ ಮಾಜಿ ಸಚಿವರು ಆದಂತಹ ಹಾಲಿ ಶಾಸಕರಾದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಉದ್ಘಾಟನೆ ನಮ್ಮ ಅಧ್ಯಕ್ಷರು ಹಾಗೂ ರವೀಂದ್ರ ಸರ್ ನಮ್ಮ ರಿಟೈರ್ಡ್ ರಾಮಕೃಷ್ಣ ಶಾಲೆಯ ಮುಖ್ಯೋಪಾಧ್ಯಾಯರು, ಅದೇ ರೀತಿ ಪಂಚಾಯತ್ ಸದಸ್ಯರು ಎಲ್ಲರೂ ಇವತ್ತು ಉದ್ಘಾಟನೆಗೊಳಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತಿನ ಈ ಸಭಾ ಕಾರ್ಯಕ್ರಮ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರಂಭದ ಮೊದಲು ಪ್ರಾರ್ಥನೆ ಮಾಡುವುದು ನಮ್ಮೆಲ್ಲರ ವಾಡಿಕೆ. ಆಶಾ ಕಾರ್ಯಕರ್ತೆಯಾದಂಥ ಲವಿಟಾ ಮೊಂತೆರವರು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ದೇವನೇ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀನು ಕೈ ಬಿಡುವ ದೇವನಲ್ಲ. ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ದೇವನೇ. ಆಶಾ ಕಾರ್ಯಕರ್ತೆಯಾದ ಲವಿಟಾ ಮೊಂತೆರವರು ಇವರಿಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ಇವತ್ತಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಅರೇಕಲ್ ಪಂಚಾಯತಿನ ಅಧ್ಯಕ್ಷರಾದಂತಹ ಬದ್ರುದ್ದೀನ್ ಸಾರ್ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಈ ಐಜಾ ಟ್ಯೂಷನ್ ಸೆಂಟರ್ನ ಪರವಾಗಿ ಹಾಗೂ ನಮ್ಮ ಇಲ್ಲಿಯ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಹೂಗುಂಚನ್ನು ನೀಡಿ ಸ್ವಾಗತಿಸಬೇಕೆಂದು ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಭೆಗೆ ಹೋಗೊಟ್ಟು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಮುಸ್ತಫಾ ಸರ್ ಅವರು ಆಗಮಿಸಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ತುಂಬ ಆಭಾರಿಯಾಗಿದ್ದೇವೆ. ನಾವು ಅವರು ಇಲ್ಲಿಗೆ ಆಗಮಿಸಿದ್ದಕ್ಕೆ ಅವರಿಗೆ ಸಹ ಐಜಾ ಇನ್ಸ್ಟಿಟ್ಯೂಷನ್ ಸೆಂಟರ್ನ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಜಿಯಾದ್ ಅವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕೆಂದೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಖ್ಯೋಪಾಧ್ಯಾಯರು ಅರೇಕಲ್ ರಾಮಕೃಷ್ಣ ಶಾಲೆಯ ರಿಟೈರ್ಡ್ ಆಗಿದ್ದಾರೆ ರವೀಂದ್ರ ಸರ್ ಅವರು ನಮ್ಮೆಲ್ಲರನ್ನು ಆಸ್ವಾದಿಕೆ ನನ್ನ ಮಗಳನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಹ ನಮ್ಮ ಈ ಐಜಾ ಸೆಂಟರ್ ಟ್ಯೂಷನ್ನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಜಾಯ್ದ್ ಅವರು ಹೂಕುಂಚವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಪಂಚಾಯತ್ ಸದಸ್ಯರಾದಂತಹ ಬಶೀರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಹ ಇವತ್ತಿನ ಈ ಶುಭ ಕಾರ್ಯಕ್ರಮಕ್ಕಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಯಾಸಿರ್ ಅವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕೆಂದೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಸದಸ್ಯರು ಸಿದ್ದೀಕ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆನಮ್ ಅವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕೆಂದೇಳಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬರು ಪಂಚಾಯತ್ ಸದಸ್ಯರಾದಂತಹ ಅಬ್ದುಲ್ ಸತ್ತಾರ್ ಅವರು ಅರೇಕಲ್ ಪಂಚಾಯತಿನವರು ಆಗಮಿಸಿದ್ದಾರೆ. ಅವರಿಗೆ ಸಹ ಇವತ್ತಿನ ಈ ಶುಭ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಶಯಾನ್ ಅವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕೆಂದೇಳಿ ಕೇಳಿಕೊಳ್ತಾ ಇದ್ದಾರೆ. ಇನ್ನೋರ್ವ ನಮ್ಮ ಅರೇಕಳ ಪಂಚಾಯತಿನ ಸದಸ್ಯರಾದಂತಹ ಅಬ್ದುಲ್ ಮಜೀದ್ ಅವರು ಆಗಮಿಸಿದ್ದಾರೆ. ಅವರಿಗೆ ಇವತ್ತಿನ ಈ ಶುಭ ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಅನಿಶಾ ಅವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಸಮಾರಂಭಕ್ಕೆ ನಮ್ಮ ಈ ಸ್ಥಳವನ್ನು ನಮಗೆ ವಿದ್ಯಾಭ್ಯಾಸ ಅಂತೇಳಿ ಭಾರಿ ಉಮೇದು ಅವರಿಗೆ ಎನ್.ಆರ್. ಶೆಟ್ಟಿಯವರ ಧರ್ಮಪತ್ನಿಯಾದ ಗಂಗಮ್ಮ ಶೆಟ್ಟಿಯವರು ನಮ್ಮ ಮುಂದಿದ್ದಾರೆ. ಅವರಿಗೆ ವಿದ್ಯಾಭ್ಯಾಸ ಅಂತ ಹೇಳಿದರೆ ಏನು ಅಂತ ಹೇಳಿ ಗೊತ್ತಿಲ್ಲ. ನಾವು ಒಂದು ಟ್ಯೂಷನ್ ಸೆಂಟರ್ಗೆ ಬಿಟ್ಟು ಕೊಡಿ ಅಂತ ಹೇಳುವಾಗಲೇ ಏನು ಬೇಡ ನೀವೊಂದು ಸ್ಟಾರ್ಟ್ ಮಾಡಿ ಅಂತೇಳಿ ಎಲ್ಲ ಬೆಂಚುಗಳನ್ನು ಚೇರ್ಗಳನ್ನು ಎಲ್ಲವರನ್ನು ಅವರೇ ನೀಡಿದ್ದು. ಇಷ್ಟವರು ಈಗ ಇದ್ದದ್ದು ಅವರು ಗಂಗಮ್ಮ ಶೆಟ್ಟಿಯವರು. ಅವರು ಇದರ ಮಾಲೀಕತ್ವರು ಎನ್.ಆರ್. ಶೆಟ್ಟಿಯವರ ಧರ್ಮಪತ್ನಿ.
ಅವರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅಂತ ಒಂದು ಹೇಳುವಾಗಲೇ ಅವರು ಹೇಳಿದರು, ನೀವು ಸ್ಟಾರ್ಟ್ ಮಾಡಿ ಮತ್ತೆ ಏನು ಬೇಕಾದರೂ ನೋಡುವ, ನೀವು ಪ್ರಾರಂಭಿಸಿಂದೇಳಿ ಈ ಒಂದು ಇನ್ಸ್ಟಿಟ್ಯೂಟ್ ಬಿಟ್ಟುಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈ ಐದಾ ಟ್ಯೂಷನ್ ಸೆಂಟರ್ನ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಅವರಿಗೆ ಜಾಯ್ದ ಅವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ರಾಮಕೃಷ್ಣ ಶಾಲೆಯ ನಮ್ಮ ನೆಚ್ಚಿನ ಗುರುಗಳು, ಅದೇ ರೀತಿ ಎಲ್ಲರಿಗೂ ಬೇಕಾದವರು ಅರೇಕಳ ಈ ಗ್ರಾಮಕ್ಕೆಲ್ಲ ಇಡೀ ಉಳ್ಳಾಲ ಕ್ಷೇತ್ರಕ್ಕೆ ಅವರು ಚಿರಪರಿಚಯವರು ತ್ಯಾಗಂ ಸರ್ ಅವರು, ರಾಮಕೃಷ್ಣ ಶಾಲೆಯ ಮಾಸ್ಟರ್ ಅವರು ಮತ್ತು ನಮ್ಮ JC ಸಂಸ್ಥೆಯಲ್ಲಿ ಸ್ಥಾಪಕಾಧ್ಯಕ್ಷರಾಗಿ ಸಹ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಆಶಾ ಕಾರ್ಯಕರ್ತೆಯಾದಂತಹ ಲವಿಟಾ ಮೊಂತೆರ್ ಅವರು ಹೂಗುಂಚವನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೆ. ನಮ್ಮ ಮೊಯ್ಯದ್ದೀನ್ ಜುಮಾ ಮಸೀದಿಯ ಅಧ್ಯಕ್ಷರಾದಂತಹ ಆಸಿಫ್ರವರು ಆಗಮಿಸಿದ್ದಾರೆ. ಅವರಿಗೆ ಅಶ್ವಿನಿ ಅವರು ಹೂಗುಂಚವನ್ನು ನೀಡಿ ಆಶಾ ಕಾರ್ಯಕರ್ತೆಯರು ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೆ. ಇಲ್ಲಿಗೆ ಆಗಮಿಸಿದ್ದಾರೆ ನನ್ನ ಹಸ್ಬೆಂಡು ಸಾಗೆ ಅವರ ಅಣ್ಣ ಆಗಮಿಸಿದ್ದಾರೆ. ಒಂದು 4 ಗಂಟೆಗೆ ಒಳಗೆ ಅದರ ಮೊದಲೇ ಆಗಮಿಸಿ ನಮಗೆ ಶುಭ ಕೋರಲಿಕ್ಕೆ ಹಾಗೂ ಅವರ ಮಗಳಿಗೊಂದು ಆಶೀರ್ವದಿಸಲಿಕ್ಕೆ ಅಣ್ಣ ತಮ್ಮಂದಿರಿಬ್ಬರು ಆಗಮಿಸಿದ್ದಾರೆ. ಒಂದು ಐಷಾ ಜಾಯ್ದನ ತಂದೆ ಮತ್ತು ಅವರ ಅಣ್ಣ, ಅದಕ್ಕೆ ಅವರಿಬ್ಬರನ್ನು ಸಹ ಒಟ್ಟಿಗೆ ಸ್ವಾಗತಿಸ್ತಾ ಇದ್ದೇನೆ. ಜಿಯಾದ್ ಮತ್ತು ಜಾಯ್ದ ಇಬ್ಬರು ಸಹ ಹೂವನ್ನು ಕೊಟ್ಟು ಒಬ್ಬೊಬ್ಬರಿಗೆ ಸ್ವಾಗತಿಸಿ. ಐಷಾ ಜಾಯ್ದನ ಹಸ್ಬೆಂಡ್ ಮರುಮಗ ಆಗಮಿಸಿದ್ದಾರೆ ಬೆಂಗಳೂರಿಂದ ಬೆಳಿಗ್ಗೆ. ಅವರ ಒಂದು ಅಭಿಲಾಷೆ, ಹೆಣ್ಣು ನೋಡುವಾಗಲೇ ಹೊರಗೆ ಬಂದವರ ತಂದೆ ಒಂದು ಹೇಳಿದ್ದಾರೆ ಒಂದು ಮಾತು, ಅವರು MSc B.Ed ಮಾಡಿದ್ದಾರೆ ಅಂತ ಹೇಳುವಾಗಲೇ ಹೇಳಿದ್ದಾರೆ ಅವರೊಂದು IAS ಬರೀಲಿ ಅಂತೇಳಿ. ಅವರ ಒಂದು ಉಮೇದುವಾರಿಕೆ ಅಂತ ಹೇಳಿದರೆ ಅವರು ಎಜುಕೇಷನ್ಗೆ ಒಂದು ಒತ್ತು ಕೊಡುವಂತಹ ಒಂದು ವ್ಯಕ್ತಿ ಅವರ ತಂದೆ ಇಬ್ರಾಹಿಂ ಅವರು. ಉಪ್ಪಿನಂಗಡಿಯಲ್ಲಿ ಈಗ ಒಂದು 5 ವರ್ಷದಿಂದ ಸತತವಾಗಿ 5 ಸಲ ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಲೂ ಸಹ ಅವರು ಪಂಚಾಯತ್ ಮೆಂಬರಲ್ಲಿ 5ನೇ ಸಲ. ನನ್ನ ಮಾಳಿಯನ ತಂದೆ ಇಬ್ರಾಹಿಂ ಅಂತೇಳಿ ಉಪ್ಪಿನಂಗಡಿ ಅವರು ಪಂಚಾಯತ್ ಸದಸ್ಯರು. ಅವರು ಹೆಣ್ಣು ನೋಡಿ ಹೊರಗೆ ಬರುವಾಗಲಿಂದ ಅವಳು IAS ಬರೀಲಿ ಪಾಸಾಗಲಿ ಅಂತ, ಯಾಕಂದರೆ ಅವರಿಗೆ ಓದಬೇಕು, ಇನ್ನೂ ಸಹ ಕಲಿಬೇಕು, ಒಂದು ಜಾಬಿಗೆ ಹೋಗಲಿ ಅಂತೇಳಿ ಅವರೊಂದು ಅಭಿಲಾಷೆ. ಅದೇ ಅಭಿಲಾಷೆಯನ್ನು ನನ್ನ ಮಗಳು ಒಂದು ಪೂರೈಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಮರುಮಗ UK ಹಮೀದ್ ಅಂತೇಳಿ ಅವರು ಎಂಪೈರ್ ಹೋಟೆಲಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಅವರಿಗೆ ಸಹ ಇವತ್ತಿನ ಈ ಸಮಾರಂಭಕ್ಕೆ ಅವರ ಮಗಳ ಹೆಸರಿದು ಐಜಾ ಅಂತೇಳಿ ಆ ಇನ್ಸ್ಟಿಟ್ಯೂಟನ್ನು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ನಾನು ಅವರ ಮಗ ಜ್ಞಾನೇಶ್ವರ್ ಅವರಲ್ಲಿ ಮೊನ್ನೆ ಮಾತಾಡುವಾಗ ನಾನು ಹೇಳಿದೆ, ಸರ್ UT ಖಾದರ್ ಅವರು ನಮ್ಮ ಈಗಿನ ಶಾಸಕರಾದಂತಹ UT ಖಾದರ್ ಅವಳಿಗೊಂದು ಜಾಬ್ ಬೇಕು ಅಂತ ಕೇಳುವಾಗ ಅವರು ಆಗ ಹೇಳಿದರು, ಅವಳೇ ಒಂದು ಇನ್ಸ್ಟಿಟ್ಯೂಟನ್ನು ಪ್ರಾರಂಭ ಮಾಡಲಿ. ಶಾಯಿನ್ ಕಾಲೇಜನ್ನು ಉದಾಹರಣೆ ಕೊಟ್ಟರು. ಬೀದರಲ್ಲಿ ಒಂದು ಶಾಯಿನ್ ಕಾಲೇಜು 9 ಮಕ್ಕಳಿಂದ ಪ್ರಾರಂಭ, ಅದೀಗ ಅಷ್ಟು ದೊಡ್ಡದಾಗಿದೆ, ನಿಮ್ಮ ಮಗಳೇ ಒಂದು ಪ್ರಾರಂಭ ಮಾಡಲಿಲ್ಲ. ಅವರ ಬಾಯಿಂದ ಬಿತ್ತ ಏನು ಗೊತ್ತಿಲ್ಲ, ಈಗ ಹೇಳಿ 1 ವರ್ಷ ಕಳೆಯಿತು. ಆದರೆ ಈ ಸುಸಂದರ್ಭಕ್ಕೆ ಅವರು ಹೇಳಿದ ನುಡಿಗಳು ಪೂರಕವಾಗಿದೆ. ಅದಕ್ಕಾಗಿ ಅವರನ್ನು ಸ್ಮರಿಸುತ್ತಾ ತಮ್ಮ ಬಂದಂತಹ ಎಲ್ಲರನ್ನು ಸಹ ನಾನಿವತ್ತು ಆಶಾ ಕಾರ್ಯಕರ್ತರು ಬಂದಿದ್ದಾರೆ, ನನ್ನ ಶ್ರೀಶಕ್ತಿ ಗುಂಪಿನವರು ಬಂದಿದ್ದಾರೆ, ತಾಯಂದರು ಬಂದಿದ್ದಾರೆ, ಹಾಗೆ ಪುಟಾಣಿ ಮಕ್ಕಳು ಆಗಮಿಸಿದ್ದೀರಾ, ಇಲ್ಲೇ ನೆರೆಕೆರೆಯವರೆಲ್ಲರೂ ಆಗಮಿಸಿದ್ದೀರಾ. ನನಗೆ ಮೊನ್ನೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸುಸ್ಮಿತಾ. ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅತ್ಯಂತ ಪುಣ್ಯದಾಯಕವಾದಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ನನ್ನ ಬಹಳ ಪ್ರೀತಿಯ ಶಿಷ್ಯರು, ಅದೇ ರೀತಿಯಲ್ಲಿ ಹರೇಕಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಬದ್ರುದ್ದೀನ್ ರವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ನಾವೊಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಇಲ್ಲಿ ಸೇರಿಕೊಂಡಿದ್ದೇವೆ. ಇದು ಡಾಕ್ಟರ್ NR ಶೆಟ್ಟರ ಒಂದು ಜಾಗ. ಇದು ಅವರು ಈ ವಿದ್ಯೆಯ ಮೇಲೆ ಬಹಳಷ್ಟು ಪ್ರೀತಿ ಗೌರವವನ್ನು ಹೊಂದಿದಂಥ ವ್ಯಕ್ತಿ ಮಾತ್ರ ಅಲ್ಲ, ಒಂದಷ್ಟು ಜನಗಳಿಗೆ ವಿದ್ಯೆಗೋಸ್ಕರ ಸಹಾಯ ಸಹಕಾರವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ. ಅವರು ಇಲ್ಲೊಂದು ಒಂದು ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತ ಕನಸು ಕಂಡಿದ್ದವರು. ನನ್ನ ಹತ್ರ ಹೇಳಿದರು, ಅವರು ಇಲ್ಲಿ ಮುಲ್ಪೊಂಜಿ ಸಂಸ್ಥೆ ಕಟ್ಟೋಡು, ನನಗೆ ಒಂಜಾತಿ ಜನಗಳಿಗೆ ವಿದ್ಯೆ ಕೊರಡು ಒಂದು ಮಾತನ್ನು ನನ್ನ ಹತ್ರ ಹೇಳಿದರು. ಆದರೆ ಅವರು ಅನಾರೋಗ್ಯದಲ್ಲಿ ಬಿದ್ದ ಕಾರಣ ಏನಾಯಿತು ಅಂತಂದರೆ ಅವರಿಗೆ ಆ ಮಾತನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗದೇ ಹೋಯಿತು. ಆದರೂ ಕೂಡ ಅವರ ಒಂದು ಮನಸ್ಸಾಕ್ಷಿಯಂತೆ, ಅವರ ಒಂದು ಕನಸಿನಂತೆ ಇಲ್ಲೊಂದು ವಿದ್ಯಾಸಂಸ್ಥೆ ನಡೀತಾ ಇದೆ, ಪ್ರಾರಂಭ ಆಯಿತು ಅಂತ ಹೇಳಿದರೆ ಅದು ನಿಜವಾಗಿಯೂ ಸಂತೋಷ ಕೊಡ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅಂತ ನನಗೆ ಅನಿಸ್ತಾ ಉಂಟು. ಇದು ಆದ್ದರಿಂದ ನಾನು ಈ ಒಂದು ಐಜಾ ಟ್ಯೂಷನ್ ಸೆಂಟರ್ ಇದನ್ನು ಯಾರು ನಡೆಸ್ತಾ ಇದ್ದಾರೋ
ಅವರಿಗೆ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಒಂದು ಮಾತಿದೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ. ಇದು ವೇದಗಳ ಕಾಲದ ಮಾತು. ಅಂದರೆ ಜ್ಞಾನಕ್ಕಿಂತ ವಿದ್ಯೆಕ್ಕಿಂತ ಪವಿತ್ರವಾದ ಒಂದು ವಸ್ತು ಈ ಪ್ರಪಂಚದಲ್ಲಿ ಬೇರೊಂದಿಲ್ಲ ಅಂತ. ಇಂತಹ ಒಂದು ಆದ್ದರಿಂದಲೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಮಾಡ್ತಾ ಬಂದರು ಅಂತಂದರೆ ವಿದ್ಯೆ ಮತ್ತು ಸದಾಚಾರವನ್ನು ನಾವು ಆರಾಧಿಸಿಕೊಂಡು ಬಂದವರು. ಒಂದು ಜ್ಞಾನವನ್ನು ಆರಾಧಿಸಿಕೊಂಡು ಬಂದ ಜನಗಳು ನಾವು. ಇನ್ನೊಂದು ಸದಾಚಾರವನ್ನು, ಒಳ್ಳೆಯ ಗುಣವನ್ನು, ಒಳ್ಳೆಯ ನಡವಳಿಕೆಯನ್ನು ಆರಾಧಿಸಿಕೊಂಡು ಬಂದಂತಹ ಜನಗಳು. ಆದ ಕಾರಣ ವಿದ್ಯೆಯನ್ನು ಯಾರು ಕೊಡ್ತಾ ಇದ್ದಾರೋ, ವಿದ್ಯೆಯನ್ನು ಯಾರು ಪಡೆಯುತ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ. ಒಂದು ದೇವಸ್ಥಾನ, ಒಂದು ಮಸೀದಿ, ಒಂದು ಇಗರ್ಜಿಯಲ್ಲಿ ಏನು ದೇವತಾ ಕಾರ್ಯ ಆಗ್ತದೆಯೋ ಅಂತಹ ದೇವತಾ ಕಾರ್ಯವು ವಿದ್ಯೆ ಕೊಡುವಂಥ ಜಾಗದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಅದು ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ವಿದ್ಯೆಯನ್ನು ಮುಖ್ಯವಾಗಿ ಒಂದು ಪಡೆಯಬೇಕಾಗಿದ್ದರೆ ವಿದ್ಯೆ ತನ್ನಷ್ಟಕ್ಕೆ ಬರುವುದಿಲ್ಲ. ವಿದ್ಯೆಯಲ್ಲಿ ಪ್ರೀತಿ ಇರಬೇಕಾಗ್ತದೆ, ವಿದ್ಯೆಯನ್ನು ಪಡೆಯಲಿಕ್ಕೆ ಆಸಕ್ತಿ ಇರಬೇಕಾಗ್ತದೆ, ವಿದ್ಯೆಯನ್ನು ಪಡೆಯಲಿಕ್ಕೆ ಪ್ರಯತ್ನ ಬೇಕು. ಯಾಕೆಂತಂದರೆ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ಬೇಕಂತಿಲ್ಲ. ಒಂದು 10 ವಿದ್ಯಾರ್ಥಿಗಳು ಶಾಲೆಯ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಯಾವ ಜಾಗದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೋ ಆ ಜಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿ ವಿದ್ಯಾದಾನವನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅದು ಅಷ್ಟರ ಮಟ್ಟಿಗೆ ಏನಾಗ್ತಾ ಇದೆ, ಬೆಳೀತಾ ಉಂಟು. ಈಗ 1,000 ಅಲ್ಲ, 10,000 ಆಗಿದೆ, 18,000 ಆಗಿದೆ. ಅಂತಹ ಸಂಸ್ಥೆಗಳನ್ನು ನಿದರ್ಶನ ನಾವು ಕೊಡ್ಬೋದು. ಆದ ಕಾರಣ ಈ ಒಂದು ಸಂಸ್ಥೆಯು ಕೂಡ ಒಂದು 10 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆದರೂ ಕೂಡ ನಮ್ಮ ಪ್ರಯತ್ನ ಇದ್ದರೆ, ನಮಗೆ ಪ್ರಯತ್ನ ಬೇಕು, ತನ್ನಷ್ಟೇ ಯಾವುದು ಕೂಡ ಆಗುವಂಥದ್ದಿಲ್ಲ. ನಾವು ನಿರಂತರವಾದಂಥ ಪ್ರಯತ್ನವನ್ನು ಅದಕ್ಕೆ ಮಾಡ್ತಾ ಇರಬೇಕು. ಯಾರು ಸಂಸ್ಥೆಯನ್ನು ನಡೆಸ್ತಾ ಇರ್ತಾರೋ ಅವರು ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ನಮಗೆ ದೇವರ ಅನುಗ್ರಹವೂ ಸಿಗ್ತದೆ. ಮಾತ್ರ ಅಲ್ಲದೆ ನಮ್ಮ ಸಂಸ್ಥೆಯು ಆ ರೀತಿಯಲ್ಲಿ ಉನ್ನತಿಯನ್ನು ಹೊಂದುವುದಕ್ಕೂ ಕೂಡ ಸಾಧ್ಯತೆ ಉಂಟು. ಆದ ಕಾರಣ ಇದರಲ್ಲಿ ನಾವು ಯಾವತ್ತೂ ಕೂಡ ನಿರಾಸಕ್ತಿಯನ್ನು ಹೊಂದಲೇಬಾರದು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಆದ ಕಾರಣ ಕನಸು ಕಾಣಬೇಕು. ಮನುಷ್ಯ ಯಾವಾಗಲೂ ಕನಸು ಕಾಣಬೇಕು. ನಾನೀಗ 10 ಮಂದಿ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡ್ತಾ ಇದ್ದೇನೆ. ನನ್ನ 10 ಮಂದಿ ವಿದ್ಯಾರ್ಥಿಗಳಿಗೆ ನಾನು ಕಲಿಸಿಕೊಡೋದಲ್ಲ, ಮುಂದಿನ ದಿನಗಳಲ್ಲಿ ಅದು 1000 ಆಗಬೇಕು, 1000 ಸಂಖ್ಯೆಯಲ್ಲಿ ನನ್ನ ಸಂಸ್ಥೆಯಲ್ಲಿ ಮಕ್ಕಳು ಕಲಿಯಬೇಕು ಎನ್ನುವಂಥ ಕನಸನ್ನು ಈಗಿನ ಯುವಕರು ಇದನ್ನು ಯಾರು ನಡೆಸ್ತಾರೋ ಅವರು ಆ ಕನಸನ್ನು ಕಾಣಬೇಕು. ಆ ಕನಸನ್ನು ಕಾಣುವುದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ಏನೇನು ಕೆಲಸ ಕಾರ್ಯಗಳು ಇದೆಯೋ, ಅದಕ್ಕೆ ಬೇಕಾದಂತಹ ಏನೇನು ಪ್ರಾಜೆಕ್ಟ್ಗಳು, ಆ ಯೋಜನೆಗಳು ನಾವು ಹಾಕಿಕೊಳ್ಬೇಕು. ಅದನ್ನು ನಾವು ಹಾಕಿಕೊಂಡು ಮುನ್ನಡೆಯಬೇಕು. ಅಂತಹ ಒಂದು ಧೈರ್ಯ, ಅಂತಹ ಒಂದು ಆಸಕ್ತಿ, ಅಂತಹ ಒಂದು ಪ್ರಯತ್ನ ಯಾರಲ್ಲಿ ಇರ್ತದೋ ಅವರಿಗೆ ಖಂಡಿತವಾಗಿಯೂ ದೇವರ ಅನುಗ್ರಹವೂ ಇದೆ. ಅವರ ಆ ಒಂದು ಕೆಲಸ ಕಾರ್ಯ ಈಡೇರ್ತದೆ. ಇದು ನಾವು ಈ ನೆಲದಲ್ಲಿ ನೋಡಿದಂತಹ ಜೀವಂತ ನಿದರ್ಶನಗಳು. ಆದ ಕಾರಣ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಎನ್ನುವಂತಹ ನಿರಾಸಕ್ತಿಯನ್ನು ನಾವು ಯಾವತ್ತೂ ಕೂಡ ಹೊಂದಲೇಬಾರದು. ಆದ್ದರಿಂದ ಅಂತಹ ಒಂದು ಕೆಲಸ ಕಾರ್ಯದೊಂದಿಗೆ ಈ ಸಂಸ್ಥೆ ಮುನ್ನಡೆಯಲಿ. ಅದೇ ರೀತಿಯಲ್ಲಿ ಇದೀಗ ಇದು ಹರೇಕಳ ಗ್ರಾಮಕ್ಕೆ ಸೇರಿದಲ್ಲ, ಇದು ಹರೇಕಳ ಗ್ರಾಮಕ್ಕೆ ಸೇರಿದಂತಹ ಒಂದು ಸಂಸ್ಥೆ ಆಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಹರೇಕಳ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಇಲ್ಲಿದ್ದಾರೆ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳು ಈಗ ಇಲ್ಲೊಂದು ಹರೇಕಳ ಮತ್ತು ಮಂಗಳೂರನ್ನು ಕೂಡಿಸ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡಿಸ್ತಕ್ಕಂತಹ ಬ್ರಿಡ್ಜ್ ಆಗ್ತಾ ಉಂಟು. ಅದರ ಒಟ್ಟಿಗೆ ಇಲ್ಲಿ ಒಂದು ಆಸ್ಪತ್ರೆ ಆಗ್ತಾ ಉಂಟು. ಮಾತ್ರ ಅಲ್ಲದೆ ಇಲ್ಲಿ ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿರತಕ್ಕಂಥ ಗ್ರಾಮ ಪಂಚಾಯತ್ ಆಗ್ತಾ ಉಂಟು. ಬೇರೆ ಬೇರೆ ಯೋಜನೆಗಳನ್ನು ರೂಪಿಸಿಕೊಂಡು ಹರೇಕಳ ಗ್ರಾಮವನ್ನು ಇಡೀ ದೇಶದಲ್ಲಿ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅಂತ ಬದ್ರುದ್ದೀನ್ ಅವರು ಕನಸು ಕಾಣ್ತಾ ಇದ್ದಾರೆ. ಅವರ ಕನಸಿನಾಗಿ ಅದು ಖಂಡಿತವಾಗಿ ನೆರವೇರ್ತದೆ. ಅದೇ ರೀತಿಯಲ್ಲಿ ಗ್ರಾಮ ಉದ್ಧಾರ ಆಗ್ತದೆ, ಅಭಿವೃದ್ಧಿ ಆಗ್ತದೆ, ಉನ್ನತಿ ಆಗ್ತದೆ. ಇಂತಹ ಅಭಿವೃದ್ಧಿಯ ಪಥದಲ್ಲಿರುವಂತಹ ಈ ಗ್ರಾಮದಲ್ಲಿ ಈ ಒಂದು ಹೈಜಾ ಟ್ಯೂಷನ್ ಇನ್ಸ್ಟಿಟ್ಯೂಷನ್ ಅದು ಒಳ್ಳೆಯ ರೀತಿಯಲ್ಲಿ ಬೆಳಗಲಿ. ಈಗ 10 ಜನ ಇದ್ದಂತಹ ವಿದ್ಯಾರ್ಥಿಗಳು ಸಂಖ್ಯೆ ಅದು 1,000 ಮಟ್ಟಕ್ಕೇರಿ ಅದು ಉನ್ನತಿಯನ್ನು ಹೊಂದಲಿ. ಎಲ್ಲ ನಾವು ಯಾವ ದೇವರುಗಳನ್ನು ಆರಾಧಿಸಿಕೊಂಡು ಬಂದಿದ್ದೇವೋ
ಆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರಿರ್ಬೋದು, ಮಸೀದಿಯಲ್ಲಿರ್ತಕ್ಕಂಥ ದೇವರಿರ್ಬೋದು, ಆ ಇಗರ್ಜಿಯಲ್ಲಿರ್ತಕ್ಕಂಥ ದೇವರಿರ್ಬೋದು, ಅವರೆಲ್ಲರೂ ಕೂಡ ಇಂತಹ ಒಳ್ಳೆಯ ಕಾರ್ಯಕ್ಕೆ ಖಂಡಿತವಾಗಿಯೂ ತಮ್ಮ ಅನುಗ್ರಹವನ್ನು ಸಲ್ಲಿಸ್ತಾರೆ, ಅನುಗ್ರಹ ಕೊಡ್ತಾರೆ ಎನ್ನುವಂಥ ಮಾತಿನೊಂದಿಗೆ ಈ ಒಂದು ಸಂಸ್ಥೆ ಉನ್ನತೋನ್ನತಿಯನ್ನು ಹೊಂದಲಿ, ಅದು ಬೆಳಗಲಿ. ಈ ಊರಿನ ನಾಗರಿಕ ಮಕ್ಕಳಿಗೆ ಈ ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಶಿಕ್ಷಣ ಕೊಡುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಈ ಮಾತನ್ನು ನಿಲ್ಲಿಸ್ತಿದ್ದೇನೆ. ವಂದನೆಗಳು. ಟ್ಯೂಷನ್ ಸೆಂಟರ್ನ ಒಂದು ಪ್ರಾರಂಭದ ದಿನಾಂಕದಂದು ಒಂದು ಶುಭ ನುಡಿಯನ್ನು ಆಡಿದ್ದಾರೆ. ಅವರು ಹೇಳಿದಂತೆಯೇ NR ಶೆಟ್ಟಿಯ ಕನಸ ಏನು ಗೊತ್ತಿಲ್ಲ. ನಾನು ಮೊನ್ನೆ ಅವರ ಮಗನಲ್ಲಿ ಜ್ಞಾನೇಶ್ವರ ಅವರಲ್ಲಿ ಮಾತಾಡಿದೆ. ಹೀಗೆ ನಮ್ಮ ಅಲ್ಲಿ ಶಾಸಕರಾದಂತಹ UT ಖಾದರ್ ಅವರು ಹೇಳಿದ್ದಾರೆ, ನಿಮ್ಮ ಇನ್ಸ್ಟಿಟ್ಯೂಟನ್ನು ಒಂದು ಪ್ರಾರಂಭಿಸಿ ಅಂತೇಳಿ. ಸರ್, ನಿಮ್ಮ ಸ್ಥಳದಲ್ಲಿ ನಾನು ಪ್ರಾರಂಭಿಸ್ತಾ ಇದ್ದೇನೆ, ಇದು ದೊಡ್ಡ ಒಂದು ವಿದ್ಯಾಕೇಂದ್ರ ಮಾಡಿ NR ಶೆಟ್ಟಿ ಮತ್ತು ಗಂಗಮ್ಮ ಶೆಟ್ಟಿ ಅವರ ಹೆಸರಲ್ಲಿ ಒಂದು ಆಗಲೂ ಅವರು ಹೇಳಿದರು, ಅಕ್ಕ ನೀವೊಂದು ನನಗೆ ಸಪೋರ್ಟ್ ಮಾಡಿ, ನಾವು ಅದನ್ನು ಪ್ರಾರಂಭ ಮಾಡುವ, ವಿದ್ಯಾಕೇಂದ್ರ ಮಾಡುವ ಅಂತೇಳಿ ಜ್ಞಾನೇಶ್ವರ ಅವರ ಮಗನು ಈಗ ಪೂನಾದಲ್ಲಿದ್ದಾರೆ. 4-5 ತಾರೀಕಿಗೆ ಬರ್ತೇನೆ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ವಿದ್ಯಾಕೇಂದ್ರ ಮಾಡೋದಾದರೆ ನನ್ನ ಸಂಪೂರ್ಣ ಸಹಕಾರ ಇದೆ ಅಮ್ಮ, ನೀವು ಅಲ್ಲಿ ಮಾಡೋದಾದರೆ ಮಾಡಿ. LKG UKGಗೆ ಸ್ಟಾರ್ಟ್ ಮಾಡೋದಾದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಾತ್ರ ಬಿಲ್ಡಿಂಗ್ ಇದೆ, ಆಚೆ ಈಚೆ ಎಲ್ಲ ಮಾಡ್ಬೋದು ಅಂತ ಮೊನ್ನೆ ಅವರು ಫೋನಲ್ಲೇ ನನಗೆ ಹೇಳಿದರು. ಆದ ಕಾರಣ ಇವರು ರವೀಂದ್ರ ಸರ್ ಹೇಳಿದ್ದು, ಅವರ ತಂದೆಯ ಕನಸು, ನಾವು ಇಲ್ಲಿ ಒಂದು ಆಕಸ್ಮಿಕವಾಗಿ ಬಂದು ಇಲ್ಲಿವರಲ್ಲಿ ಒಂದು ಕೇಳಿದ್ದು ಎಲ್ಲ ಒಂದು ದೇವರೊಂದು ಅನುಗ್ರಹ ಅಂತಲೇ ಹೇಳ್ಬೋದು. ರವೀಂದ್ರ ಸರ್ ಹೇಳಿದಾಗೆ ನಾನು ಆಗಲೇ ಹೇಳ್ತಿದ್ದೆ, ಆದರೆ ರವೀಂದ್ರ ಸರ್ ಹೇಳುವಾಗ ನನಗೆ ಸ್ವಲ್ಪ ಅದು ಈಗಲೇ ಒಂದು ಜ್ಞಾಪಕ ಬಂತು. ಸರ್, ಈಗ ಇನ್ನು ಮುಂದೆ ಇದೊಂದು ವಿದ್ಯಾಕೇಂದ್ರ ಆಗಲಿ ಅಂತೇಳಿ ನಿಮ್ಮ ಒಂದು ಆಸ್ವಾದಿಸಿದ್ದೀರಾ, ನಿಮಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಇನ್ನೊಂದು ತಾಲೂಕ್ ಪಂಚಾಯತ್ ಸದಸ್ಯರು, ಅದೇ ರೀತಿ ನಮ್ಮ ನೆಚ್ಚಿನ ಅಣ್ಣ ಅವರು ಆಗಮಿಸಿದ್ದಾರೆ, ಮುಸ್ತಫಾ ಸರ್ ಅವರು ಸಹ ಐಜಾಕ್ ಟ್ಯೂಷನ್ ಸೆಂಟರ್ ಪರವಾಗಿ 2 ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಜುಬೇದಾ ಟೀಚರ್ ಅವರ ಮಗಳು ಸ್ಥಾಪಿಸಿದಂಥ ಐಜಾ ಟ್ಯೂಷನ್ ಸೆಂಟರ್ನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ, ಇಲ್ಲಿ ಅವರಿಗೆ ಸ್ಥಳಾವಕಾಶವನ್ನು ಒದಗಿಸಿದಂಥ ಶ್ರೀಮತಿ ರಂಗಮ್ಮ ಶೆಟ್ಟಿ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ತನ್ನ ಮಾತುಗಳ ಮೂಲಕ ಉದ್ಘಾಟಿಸಿ ನಮಗೆಲ್ಲರಿಗೂ ಮಾದರಿ ಅಧ್ಯಾಪಕರಾಗಿ ಹಳೇಕಳ ಗ್ರಾಮದ ಅಭಿವೃದ್ಧಿಯಲ್ಲಿ ಆ ಶಾಲೆಯ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದುಕೊಂಡು ಕೂಡ ತದನಂತರ ನಿವೃತ್ತರಾಗಿದ್ದುಕೊಂಡು ಅವರ ಶಿಷ್ಯಂದಿರಿಗೆ ಮತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಈ ಗ್ರಾಮದ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಗೌರವಾನ್ವಿತ ರವೀಂದ್ರ ರೈ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಬದ್ರುದ್ದೀನ್ ರವರೇ, ಅದೇ ರೀತಿ ನಮ್ಮ ಹಿರಿಯರು ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂಥ ಇಸ್ಮಾಯಿಲ್ ಮಾಸ್ಟರ್ ಅವರೇ, ಮೊಹಿದ್ದೀನ್ ಜುಮ್ಮಾ ಮಸ್ಜಿದ್ನ ಅಧ್ಯಕ್ಷರಾದಂಥ ಆಸಿಫ್ ಇಕ್ಬಾಲ್ ರವರೇ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಬಶೀರ್, ಸಿದ್ದಿಕ್, ಸತ್ತಾರ್ ಮತ್ತು ಮಜೀದ್ ರವರೇ, ನನ್ನ ಆತ್ಮೀಯರು, ಹರೇಕಳ ಗ್ರಾಮದ ಅಭಿವೃದ್ಧಿಯ ಕನಸನ್ನು ಕಂಡುಕೊಂಡು ಪಂಚಾಯತ್ನ ಅಧ್ಯಕ್ಷರಾದಂಥ ಬದ್ರುದ್ದೀನ್ ರವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತನ್ನ ಮಾರ್ಗದರ್ಶನವನ್ನು ನೀಡುತ್ತಿರುವಂಥ ತ್ಯಾಗಂ ಹರೇಕಳರವರೇ, ನಮ್ಮ ಅಬೂಬಕ್ಕರ್ ಅವರಲ್ಲಿ ಸೇರಿದಂಥ ಎಲ್ಲ ಬಂಧು ಭಗಿನಿಯರೇ, ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ರವೀಂದ್ರ ರೈ ಅವರು ನಮಗೆ ಆಶೀರ್ವಚನ ಮಾಡಿದ ಮೇಲೆ ನಾವೇನು ಮಾತಾಡಲಿಕ್ಕಿಲ್ಲ. ಈಗಾಗಲೇ ಈ ಹರೇಕಳ ಗ್ರಾಮದಲ್ಲಿ ಬಹಳಷ್ಟು ವಿದ್ಯಾಸಂಸ್ಥೆಗಳಿದೆ. 100 ವರ್ಷಗಳ ಇತಿಹಾಸ ಇರುವಂಥ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಮತ್ತು ಕಾವೂರು ಹರೇಕಳ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಇದೆ. ಈ ಭಾಗದಲ್ಲಿ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಕೂಡ ಇದೆ. ಮತ್ತು ನಾನು ರವೀಂದ್ರಯ್ಯವರು ಹೇಳಿದ ಹಾಗೆ ಇದೊಂದು ಗ್ರಾಮ ಚಾವಡಿ ಅಂತ ಹೇಳಿದರೆ ಒಂದು 3 ಗ್ರಾಮಗಳು ಸೇರುವಂಥ ಒಂದು ಜಾಗ. ಇದು ಹರೇಕಳ ಗ್ರಾಮದ ಒಂದು ಬಾರ್ಡರ್ನಲ್ಲಿ ಇರುವಂಥ ಒಂದು ಸ್ಥಳ, ಹರೇಕಳ ಗಾರ್ಡನ್. ನಮ್ಮ ಹತ್ತಿರದಲ್ಲೇ ಕೊಣಾಜೆ ಗ್ರಾಮ ಇದೆ, ಆ ಕಡೆ ಎಡಗಡೆಗೆ ನೋಡಿದರೆ ಪಜೀರ್ ಗ್ರಾಮ ಇದೆ. 3 ಗ್ರಾಮಗಳನ್ನು ಸಂದರ್ಶಿಸುವಂಥ ಒಂದು ಸ್ಥಳ. ಮತ್ತು ಈ ಜಾಗ ಕೂಡ ಮೊದಲಿಗಿಂತ ಭಾಳಷ್ಟು ಅಭಿವೃದ್ಧಿಯನ್ನು ಕಾಣುತ್ತಿರುವಂಥ ಒಂದು ಜಾಗ. ಮತ್ತು ಈ ಜಾಗದಲ್ಲಿ ಒಂದು ಟ್ಯೂಷನ್ ಕ್ಲಾಸ್, ಇಲ್ಲಿ ಟ್ಯೂಷನ್ ಕ್ಲಾಸ್ ಮಾತ್ರ ಅಲ್ಲ, ಇಲ್ಲಿ ಶಾಲೆ ಆರಂಭ ಆಗಬೇಕು. ಯಾಕಂತ ಹೇಳಿದರೆ ಇಲ್ಲಿ ಶಾಲೆ ಆರಂಭವಾದರೆ ಬೇರೆ ಯಾವ ಶಾಲೆಗೆ ನಷ್ಟ ಕೂಡ ಇಲ್ಲ. ಅದು ಯಾರು ಕೂಡ ಭಾವಿಸಬಾರ್ದು ನಮ್ಮ ಶಾಲೆಗೆ ಮಕ್ಕಳು ಕಡಿಮೆ ಆಗ್ತಾರೆ ಮತ್ತೊಂದು. ಯಾಕೆ ಅಂತ ಹೇಳಿದರೆ ಇಲ್ಲಿ ಶಾಲೆ ಆರಂಭವಾದರೆ ಬೇರೆ ಬೇರೆ ಭಾಗದಿಂದ ಒಂದೇ ಭಾಗದಲ್ಲಿ ಸೇರುವಂಥ ಬಸ್ಸಿನ ವ್ಯವಸ್ಥೆ ಇರುವುದರಿಂದ ಇಲ್ಲಿ ಆ ಶಾಲೆ ಖಂಡಿತವಾಗಿ
ಇಲ್ಲಿ ಅಭಿವೃದ್ಧಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹರೇಕಳ ಗಾರ್ಡ್ನರ್ನವರು ಇಲ್ಲಿ ಶಾಲೆ ಆರಂಭಿಸಿದ್ದಿದ್ರೆ ನನ್ನ ಲೆಕ್ಕದಲ್ಲಿ ಒಂದು PU ಕಾಲೇಜ್, ಡಿಗ್ರಿ ಕಾಲೇಜ್ ಇಲ್ಲಿ ಮಾಡ್ತಿದ್ರು ಏನೋ. ಅಲ್ಲಿ ಅಷ್ಟು ವಿದ್ಯಾರ್ಥಿಗಳು ಇಲ್ಲಿ ಸೇರುವಂಥ ಒಂದು ಅವಕಾಶ ಇಲ್ಲಿ ಆಗ್ತಾಯಿತ್ತು. ಏನೋ ಕಾರಣಾಂತರದಿಂದ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ನಾನು ಜುಬೇರ್ ಟೀಚರ್ ಮತ್ತು ಅವರ ಮಗಳಲ್ಲಿ ಹೇಳುವುದು, ನೀವು ಟ್ಯೂಷನ್ ಕ್ಲಾಸಲ್ಲಿ ಈಗ ಟ್ಯೂಷನ್ ಕ್ಲಾಸ್ ಆರಂಭ ಮಾಡಿ, ಮುಂದಿನ ಸಾಲಿನಲ್ಲಿ ನೀವು LKG UKG ಪ್ರಾರಂಭ ಮಾಡಿ. LKG UKG ಪ್ರಾರಂಭ ಆದರೆ ತದನಂತರ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದೇ ವರ್ಷಕ್ಕೆ ನೀವು ಆರಂಭ ಮಾಡ್ಬೋದು. ಮುಂದಕ್ಕೆ 5ನೇ ತರಗತಿ ಆಗಬೇಕಿದ್ರೆ ಮೂರು ವರ್ಷಗಳಲ್ಲಿ 5 ತರಗತಿಗಳಾಗ್ತದೆ. 5 ತರಗತಿಗಳಾಗುವಾಗ ನಿಮಗೆ ಒಂದು 125 ಮಕ್ಕಳು ಬಂದರೆ ಖಂಡಿತವಾಗಿ ಆ ಶಾಲೆಯನ್ನು ನಡೆಸುವಂಥ ಒಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನೀವು ಟ್ಯೂಷನ್ ಕ್ಲಾಸನ್ನು ಮುಂದಿನ ಹಂತದಲ್ಲಿ ಟ್ಯೂಷನ್ ಕ್ಲಾಸಿನ ಜೊತೆಗೆ ಇಲ್ಲಿ LKG UKG ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ರೀತಿ ಒಂದು ಶಾಲೆಯನ್ನು ಆರಂಭಿಸುವಂಥ ಒಂದು ಪ್ರಯತ್ನವನ್ನು ರವೀಂದ್ರ ಮಾಸ್ಟರ್ ಅವರು ಹೇಳಿದ ಹಾಗೆ ಮಾಡಿದರೆ ಭಾಳಷ್ಟು ಉತ್ತಮ. ಯಾಕಂತ ಹೇಳಿದರೆ ನಮಗೆ 5 ಮಕ್ಕಳು ಬರಲಿ 10 ಮಕ್ಕಳು ಬರಲಿ, ನಮ್ಮ ದೂರದೃಷ್ಟಿ ಇರಬೇಕು. ಈಗ ಅವರು ಹೇಳಿದರು 18,000 ಮಕ್ಕಳಿದೆ ಅಂತೇಳಿ. ಅದು ನಮ್ಮ ಮೂಡುಬಿದ್ರೆ ಆಳ್ವಾಸ್ ಕಾಲೇಜಿನ ಚರಿತ್ರೆ ಅಲ್ಲ ಸರ್ ತಾವು ಹೇಳಿದ್ದು. ಆಳ್ವಾಸ್ ಕಾಲೇಜ್ ಆರಂಭವಾಗುವಾಗ ಅಲ್ಲಿ ಒಂದು ಸಣ್ಣ ಸ್ಥಳದಲ್ಲಿ ಆರಂಭವಾಗಿ ಈಗ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಸಂಸ್ಥೆ, ಅದು ಎಲ್ಲ ಕ್ಷೇತ್ರದಲ್ಲಿರ್ಬೋದು. ಅದು ಕೇವಲ ಒಂದು ಬೋಧಿಸುವಂಥ ಅಲ್ಲ, ಬೋಧಕೇತರ ವಿಚಾರದಲ್ಲೂ ಕೂಡ, ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟವನ್ನು ಕೂಡ ಆ ಮೂಡುಬಿದ್ರೆ ಆಳ್ವಾಸ್ ಕಾಲೇಜ್ ಕಂಡಿದೆ. ಅದಕ್ಕೆ ಏನಾಗಬೇಕು ಅಂತ ಹೇಳಿದರೆ ಕನಸು ಬೇಕು ಮತ್ತು ಪ್ರಯತ್ನ ಬೇಕು. ಈ ನಿಟ್ಟಿನಲ್ಲಿ ತಾವು ಮುಂದಕ್ಕೆ ಹೋದಾಗ ಖಂಡಿತವಾಗಿ ಈ ಐಜಾ ಟ್ಯೂಷನ್ ಸೆಂಟರ್ ಮುಂದಿನ ದಿನಗಳಲ್ಲಿ ಒಂದು ಐಜಾ ಟ್ಯೂಷನ್ ಸೆಂಟರ್ ಅಲ್ಲ, ಒಂದು ಶಾಲಾ ಕಾಲೇಜಾಗಿ ಕೂಡ ಮಾರ್ಪಡುವಂಥ ಖಂಡಿತ ಅವಕಾಶಗಳು ಬರ್ತದೆ. ಅದು ಬರಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಮಾತಿಗೆ ವಿರಾಮ ಆಗ್ತೇನೆ. ಜೈ ಹಿಂದ್. 2 ಮಾತುಗಳು ಈಗಾಗಲೇ ಎಲ್ಲ ಮಾತುಗಳನ್ನ ಹೇಳಿದ್ದಾರೆ. ದಾನದಲ್ಲಿ ಶ್ರೇಷ್ಠ ದಾನ ಅಂತಂದರೆ ವಿದ್ಯಾದಾನ. ನಮ್ಮ ರವೀಂದ್ರ ಮಾಸ್ಟರ್ ಕೂಡ ಹೇಳಿದರು. ಈಗ ಆಯಿಷಾತ್ ಜಾಯಿದ್ ಅವರು, ನನಗೆ ತಿಳಿದ ಪ್ರಕಾರ ನಾನು ತುಂಬ ಅವರೊಟ್ಟಿಗೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಹೋಗಿದ್ದೆ. ಎಷ್ಟು ಆಸಕ್ತಿ ಹೊಂದಿದ್ದಾರೆ ಅಂದರೆ ವಿದ್ಯೆಯ ಬಗ್ಗೆ. ಅವರು ಕಮಲಾಕ್ಷ್ ಶೆಟ್ಟಿಗಾರ್ ಅವರ ಇದರಲ್ಲಿ ಟ್ಯೂಷನ್ ಸೆಂಟ್ರಲ್ಲಿ ಎಲ್ಲ 1ನೇ ಕ್ಲಾಸಿಂದ ಡಿಗ್ರಿ ಮಕ್ಕಳ ತನಕ ಟ್ಯೂಷನ್ ಕೊಡ್ತಾರೆ ಸರ್. ಅಂಥ ಒಂದು ಕೆಪಾಸಿಟಿ ಯಾರಿಗಿರಲ್ಲ. ಅಲ್ಲಿ ಸೈನ್ಸ್ ಆಗ್ಬೋದು, ಮ್ಯಾಥ್ಸ್ ಆಗ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಎಲ್ಲ ಯಾವ ಸಬ್ಜೆಕ್ಟ್ ಬಂದರೂ ಕೂಡ ನನಗೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ನಾನು ಅವರಲ್ಲಿ ಕಂಡುಕೊಂಡ ಸತ್ಯ. ನಾನು ಎಲ್ಲರೂ ಬೇರೆ ರೀತಿ ಮಾತಾಡಿದರು, ನಾನು ಒಂದು ಅವರ ಬಗ್ಗೆ ಹೇಳ್ತೇನೆ. ಒಂದು ಎರಡನೇದಾದ ಎಲ್ಲರಲ್ಲಿ ಪರಿಣತರು ಒಂದಾಯಿತು. ಎರಡನೇ ವಿಚಾರ ಏನಪ್ಪ ಅಂತಂದರೆ, ಅವ್ರಿಗೆ ಇನ್ನೂ ಕೂಡ ಕಲಿಬೇಕು ಅಂತ, ಡಾಕ್ಟ್ರೇಟ್ ಮಾಡಬೇಕು ಅಂತ ಆಸೆ ಉಂಟು ಅವರಿಗೂ. ಸ್ವಂತ ಅವರು ಒಂದು ಟೀಚರ್ ಆಗಬೇಕು ಅಂತ ಆಸೆ ಇದೆ, ಮತ್ತೊಂದು ಅವರು ಡಾಕ್ಟ್ರೇಟ್ ಮಾಡಬೇಕು. ಅವರು ಈ ವರ್ಷ ಅವರಿಗೆ ಸಿಗಲಿಲ್ಲ ಕಾರಣ ಅವರಿಂದಾಗಿ ಅಲ್ಲ, ಅಲ್ಲಿ ಸೀಟುಗಳು ಬೇರೆ ಬೇರೆ ರೀತಿಯಲ್ಲಿ ಕೆಟಗರಿಗೆ ಹೋಗ್ತದೆ. ಅವರ ಕೆಟಗರಿಗೆ ಸೀಟ್ ಸಿಗದ ಕಾರಣ ಅವರಿಗೆ ಡಾಕ್ಟ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ PhD. ಇನ್ನು ಬರುವ ವರ್ಷ ಅದು ಕೂಡ ಅವಕಾಶ ಇದೆ. ಒಂದು ಕಡೆ PhD ಮಾಡಬೇಕು ಅಂತೇಳಿ ಆಸೆ ಇದೆ. ಅವರ ಆಸೆಗಳೆಲ್ಲ ಖಂಡಿತ ಈಡೇರ್ತದೆ, ಒಂದೊಂದೇ ಈಡೇರ್ತಾ ಇದೆ. ದೇವರ ದಯೆಯಲ್ಲಿ ಖಂಡಿತ ಈಡೇರ್ತದೆ. ಹತ್ತಿರ ಇರುವ ನಮ್ಮ ಶಾಲೆಯ 10ನೇ ಕ್ಲಾಸ್ನ ಮಕ್ಕಳನ್ನು ಕೂಡ ಟ್ಯೂಷನಿಗೆ ಕಳಿಸ್ಬೋದು ಇಲ್ಲಿಗೆ. ಖಂಡಿತ ನಿಮಗೆ ಒಮ್ಮೆಗೆ ಸೆಟ್ ಮಾಡಲಿಕ್ಕೆ ಬಡ ವಿದ್ಯಾರ್ಥಿಗಳು ಕೆಲವರು ಇದ್ದಾರೆ ನಮ್ಮಲ್ಲಿ. ಬಡ ಅಂದರೆ ಯಾವುದರಲ್ಲಿ ಕಲಿಕೆಯಲ್ಲಿ ಬಡ ವಿದ್ಯಾರ್ಥಿಗಳು, ನಿಮಗೆ ಅದಕ್ಕೆ ಹೇಳ್ತಾ ಇಲ್ಲ. ಕಲಿಕೆಯಲ್ಲಿ ಬಡ ವಿದ್ಯಾರ್ಥಿಗಳು ನಿಮಗೆ ಖಂಡಿತ ಹೇಳುವ ಹತ್ತಿರವೂ ಆಗ್ತದೆ. ಮನೆಗೆ ಹೋಗ್ಲಿಕ್ಕೆ ಎಲ್ಲದಕ್ಕೂ ಬಸ್ಸು ಸೌಕರ್ಯ ಉಂಟು, ಹತ್ತಿರ ಹೋಗ್ಲಿಕ್ಕೆಲ್ಲ ಸುಲಭ ಆಗ್ತದೆ. ಆ ನೆಲೆಯಲ್ಲಿ ನಮ್ಮ ಟೀಚರ್ಸ್ಗಳಲ್ಲೆಲ್ಲ ಮಾತನಾಡಿ ಖಂಡಿತ ಅಂಥ ಮಕ್ಕಳನ್ನು ಇಲ್ಲಿ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡೋಣ. ಖಂಡಿತ ನಮ್ಮ ರವೀಂದ್ರ ಮಾಸ್ಟರ್ ಮುಸ್ತಫರು ನಮ್ಮ ಹೇಳಿದ ಹಾಗೆ ಇಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಕೂಡ ಆಗಲಿ. ಶಿಕ್ಷಣ ಸಂಸ್ಥೆ ಹುಟ್ಟಿದಷ್ಟು ಅದು ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಮಕ್ಕಳ ಸಂಖ್ಯೆ ಕಡಿಮೆ ಇಲ್ಲ. ಮಕ್ಕಳು ಪ್ರತಿದಿನ ನಮ್ಮ ಸಂಖ್ಯೆ, ಭಾರತ ದೇಶ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಶಾಲೆಗಳಿಗೇನು ಮಕ್ಕಳೇ ಕಡಿಮೆ ಆಗೋದಂತ ಕಡಿಮೆ. ನಿಮ್ಮ ಮೌಲ್ಯಯುತ ಶಿಕ್ಷಣ ಕೊಟ್ಟರೆ, ಈಗ ಹರೆಕಳಕ್ಕೆ ಕೋಟೆಕರಿಂದ ಮಕ್ಕಳು ಬರ್ತಾ ಇದ್ರು, ಯಾಕೆ ಇಷ್ಟು ಶಾಲೆಗಳಿಲ್ವಾ? ಇವತ್ತು ಕೂಡ ಹಸೆಗೋಳಿಂದ ಒಂದು 15 ಮಕ್ಕಳು ಹಸೆಗೋಳಿಂದ ಬರ್ತಾರೆ, ಯಾಕೆ? ಹತ್ತಿರ ಇಷ್ಟು ಶಾಲೆ ಇಲ್ವಾ? ಮೌಲ್ಯಯುತ ಶಿಕ್ಷಣ ಕೊಟ್ಟರೆ ಖಂಡಿತ ಆ ಶಿಕ್ಷಣ ಸಂಸ್ಥೆಗೆ ಹುಡುಕಿಕೊಂಡು ಮಕ್ಕಳು ಎಲ್ಲಿಂದಾದರೂ ಕೂಡ ಬರ್ತಾರೆ ಅಂತ ಹೇಳೋದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆ ಒಂದು ಅದಕ್ಕೆ ದಾರಿಯಾಗಿದೆ. ಹಾಗೆ ನಿಮ್ಮ ಶಿಕ್ಷಣ ಸಂಸ್ಥೆಗಳು ಒಳ್ಳೆಯ ಶಿಕ್ಷಣ ಸಂಸ್ಥೆಯಾಗಿ ಮೂಡಿ ಬರಲಿ. ಅದಕ್ಕೆ ನಮ್ಮಿಂದ ಸಹಕಾರವನ್ನು ಯಾವ ರೀತಿಯಲ್ಲಿ ಕೊಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಕೊಡೋಣ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ, ವಿಶೇಷವಾಗಿ ನಿಮ್ಮ ಪತಿರಾಯರನ್ನು ಇವತ್ತು ನಮಗೆ ತೋರಿಸಿಕೊಟ್ಟಿದ್ದೀರಿ. ಇಷ್ಟು ಹೌದು, ನಾವು ಕೇಳ್ತಾ ಇದ್ದೇವೆ ಯಾವಾಗ ಸಿಗ್ತಾರೆ ಬರೋ ಆಕ್ಟಿವ್ ಬಿಸ್ನೆಸ್ ಫೀಲ್ಡಲ್ಲಿ ಏನೇ ಆಗಲಿ ಅವರು ಇದರಲ್ಲಿಲ್ಲ. ಅವರ ಕ್ರಿಯಾಶೀಲತೆ, ಇವರೇ ಒಳ್ಳೆಯ ಕ್ರಿಯಾಶೀಲರಾಗಿ ನಿಮ್ಮ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಪೊರೇಷನ್ ಕೊಡ್ತಾ ಇದ್ದೀರಿ. ನೀವು ಕೋಆಪರೇಷನ್ ಒಳ್ಳೆ ರೀತಿಯಲ್ಲಿ, ನನಗೆ ಅದು ಖುಷಿ. ಒಂದು ಹೆಣ್ಣು ಮಗಳಿಗೆ ಮುಸ್ಲಿಮಲ್ಲಿ ಕೋಆಪರೇಷನ್ ಕಡಿಮೆ, ಈಗ ಜಾಸ್ತಿ ಆಗ್ತಾ ಇದೆ. ಬಟ್ ನೀವು ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ರಿ. ಅವರು ಪ್ರತಿ ಸಾರಿ ಕೂಡ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು, ಡಾಕ್ಟರೇಟ್ ಆಗಿ ಅದಕ್ಕೂ ನನಗೆ ಗಂಡ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್, ಒಳ್ಳೆ ಸಪೋರ್ಟ್ ಕೊಡ್ತಾ ಇರಿ. ಖಂಡಿತ ಅವರು ಒಂದೊಳ್ಳೆ ಸಾಧನೆಯನ್ನು ಮಾಡಿ ತೋರಿಸ್ತಾರೆ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನು ಪಡೆಯುತ್ತೆ. ಅದಕ್ಕೆ ಹೇಳೋದು, ನಾನು ಹೇಳೋದು, ಈ ಶಿಕ್ಷಣವನ್ನು ಮುಂದುವರಿಸಿ ಇನ್ನು ಮುಂದಕ್ಕೆ ದೊಡ್ಡ ವಿದ್ಯಾಸಂಸ್ಥೆಗೆ ಬೆಳೆಯಬಹುದು. ಎಲ್ಲರ ಪ್ರಾರ್ಥನೆ ಇದೆ.
ಮತ್ತೊಂದು ಹೇಳೋದು, ನಾವು ಇಷ್ಟು ಮಂದಿ ಬಂದಿದ್ದೇವೆ, ನಮ್ಮ ಮಕ್ಕಳನ್ನು, ನಮ್ಮ ನೆರೆಕರೆ ಮಕ್ಕಳನ್ನು, ನಮ್ಮ ಇತಿಹಾಸಿಯ ಮಕ್ಕಳನ್ನು, ನಾವು ನಮ್ಮ ಫ್ರೆಂಡ್ಸ್ನ ಮಕ್ಕಳನ್ನು ಇಲ್ಲಿಗೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮಿಂದ ಆ ಕೆಲಸ ಆಗಬೇಕು. ಈ ವಿದ್ಯಾಸಂಸ್ಥೆ ಬೆಳೆಯಬೇಕಾದ್ರೆ ಫಸ್ಟಿಗೆ ಯಾರಿಗೆ ಗೊತ್ತಿರೋದಿಲ್ಲ, ನಾವದನ್ನು ಬಂದವರು ಪ್ರಚಾರಪಡಿಸಬೇಕು. ಒಂದು ಸಲ ನಾವು ಇಲ್ಲಿಗೆ ಬಂದರೆ ಮತ್ತೆ ನಮಗೆ ಕೆಲಸ ಇರ್ತದೆ. ಒಂದು ಸಲ ಮಾತ್ರ ಕೆಲಸ, 1 year ಎಷ್ಟು ಮತ್ತೆ ಹೋಗ್ತದೆ, ಮುಂದೆ ಹೋಗ್ತದೆ, ತನ್ನ ತಾನೇ ಬೆಳೆಯುತ್ತದೆ. ಸರ್ ಹೇಳಿದರು, ಮುಸ್ತಫಾ ಒಳ್ಳೆ ರೀತಿಯಲ್ಲಿ ಹೇಳಿದರು, ತ್ಯಾಗಂ ಸರ್ ಹೇಳಿದರು. ಎಲ್ಲರಿಗೂ ಈ ಶುಭಕಾಮನೆಯೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಫ್ಯೂಚರನ್ನು ಯಾಕೆ ಪ್ರಾರಂಭ ಮಾಡಿದ್ದು ಅಂತೇಳಿ ಆಯಿಷಾ ಜಾಯಿದಾ ಅವರು ಶಿಕ್ಷಕಿಯಾಗಿ ಒಂದೆರಡು ಮಾತಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೆ. ನನ್ನ ಹಿತೈಷಿಗಳನ್ನು ವಂದಿಸುತ್ತಾ ನನ್ನ 2 ಮಾತನ್ನು ಅಂದರೆ, ನಾನು ಹೈಜಾ ಇನ್ಸ್ಟಿಟ್ಯೂಷನ್ ಸೆಂಟರ್ ತೆರೀಲಿಕ್ಕೆ 5-6 ತಿಂಗಳ ಹಿಂದೆಯಿಂದಲೇ ಒಂದು ಯೋಚನೆ ಮಾಡ್ತಾಯಿದ್ದು, ಏನಾದರೂ ಉದ್ಯೋಗ ಮಾಡಬೇಕು ಅಂತ. ಮತ್ತು ಆ ಸಂದರ್ಭದಲ್ಲಿ ನನಗೆ ಕಮಲಾಕ್ಷ ಸರ್ ಅವರು ಟ್ಯೂಷನ್ ಸೆಂಟರ್ನ ಒಂದು ದಾರಿ ತೋರಿಸಿದರು. ಅಲ್ಲಿ ಹೋದಾಗ ನನಗೆ ನನ್ನ ಕೆಪಾಸಿಟಿ ಏನಂತ ಗೊತ್ತಾಯಿತು. ನಾನು ಮಕ್ಕಳಿಗೆ ಒಳ್ಳೆಯದಾಗಿ ಶಿಕ್ಷಣವನ್ನು ಕೊಡಬಹುದು ಅಂತ. ಇಲ್ಲಿ ನೆರೆದಿರುವವರೆಲ್ಲರ ಹಿತನುಡಿಗಳನ್ನು ಕೇಳುತ್ತಾ ನನ್ನ ಕನಸು ಕೂಡ ಎಲ್ಲರ ಅಭಿಲಾಷೆಯನ್ನು ಈಡೇರಿಸುತ್ತಾ ಇದೊಂದು ಸಂಸ್ಥೆ ದೊಡ್ಡದಾಗಿ ಬೆಳೆಯಲಿ ಅಂತ ಆಶಿಸ್ತಾ ಇದ್ದೇನೆ. ಎಲ್ಲರ ಆಶೀರ್ವಾದವು ನನ್ನ ಮೇಲಿದೆ ಅಂತ ಗೊತ್ತಾದ ನಂತರ ಇನ್ನೂ ತುಂಬ ಹೆಮ್ಮೆ ಆಗ್ತಾ ಇದೆ. ಒಳ್ಳೆ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದೇನೆ ಅಂತ ಒಂದು ಸ್ಟೆಪ್. ನನ್ನ ತಾಯಿ ಹೇಳಿದ ಹಾಗೆ ಇಲ್ಲಿ ಅವರು ಹೇಳಿದ ಹಾಗೆ ಇಲ್ಲಿ ಶಾಲೆಗಳು 10ಗಳಿವೆ, ಆದರೆ ಮಕ್ಕಳಲ್ಲಿ ವಿದ್ಯೆಯನ್ನು ಹೇಗೆ ಕೊಡುವುದು ಅಂತ ಗೊತ್ತಿಲ್ಲ. MSc ಮಾಡುವವರಿಗೂ ನನಗೆ ನಾವಾಗಿ ಕಲಿತು ಏನಾದರೂ ಒಂದು ಬರೆಯುವುದು ಓದುದು ಅಷ್ಟೇ ವಿದ್ಯೆ ಅಂತ ಅನ್ಕೊಳ್ತಾ ಇದ್ವಿ. BEd ಕಲಿತ ನಂತರ ಗೊತ್ತಾಯಿತು ಶಿಕ್ಷಣ ಅಂತ ಹೇಳಿದರೆ ಏನು, ಶಿಕ್ಷಕರು ಅಂತ ಹೇಳಿದರೆ ಹೇಗಿರಬೇಕು ಅಂತ. ಶಿಕ್ಷಕರು ಹಿಂದೆ ಎಲ್ಲ ನಮ್ಮನ್ನು ಶಿಕ್ಷಕರು ಅಂತ ಹೇಳ್ತಾ ಇದ್ರಂತೆ, ಈಗ ನಾವು ಶಿಕ್ಷಕರಲ್ಲ, ಗೈಡ್ ಮಾಡುವವರು ಅಥವಾ ಮಾರ್ಗದರ್ಶಕರು ಅಂತ ಹೇಳ್ತಾರೆ ಶಿಕ್ಷಣ ಕೊಡುವವರನ್ನು. ನಾವು ಮಕ್ಕಳನ್ನು ಶಿಕ್ಷೆ ಕೊಟ್ಟು ಕಲಿಸುವುದಲ್ಲ, ಅವರಿಗೆ ಮಾರ್ಗಸೂಚಿಯನ್ನು ದಾರಿಯನ್ನು ತೋರಿಸಿಕೊಡುವುದಾಗಿದೆ ಶಿಕ್ಷಣ ಅಂತ ಹೇಳಿದರೆ ಅಂತ ಕಲಿತದ್ದು ನಾನು BEd ಮಾಡಿದ ನಂತರ ತುಂಬ ಉಪಯೋಗ ಆದಾಯಿತು. ಶಿಕ್ಷಣ ಹೇಗೆ, ಮಕ್ಕಳನ್ನು ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು, ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸಬೇಕು, ಅದನ್ನು ಸ್ವಂತ ದೈನಂದಿನ ಜೀವನಕ್ಕೂ ಒಂದು ದಾರಿ ಮಾಡಿಕೊಟ್ಟಿತ್ತು. ಮತ್ತು ಇನ್ನೊಬ್ಬರಿಗೆ ಹೇಗೆ ನಮ್ಮ ಜೀವನವನ್ನು ಯಾವ ರೀತಿ ಇಡಬೇಕಂತ ಹೇಳಿಕೊಡ್ಲಿಕ್ಕೂ ಒಂದು ದಾರಿ ಮಾಡಿಕೊಟ್ಟಂತಹ ವಿದ್ಯೆ ಅಂತ ಹೇಳಿದರೆ BEdಲ್ಲಿ ಕಲಿತಷ್ಟು ಶಿಕ್ಷಣ ಮೌಲ್ಯಗಳನ್ನು ನಾನು MSc ಮಾಡಿ ಕೂಡ ಕಲೀಲಿಲ್ಲ ಅಂತ ಹೇಳ್ತೇನೆ. BEd ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಉಂಟು. BEdಲ್ಲಿ ಎಲ್ಲ ಜ್ಞಾನ ಸಿಕ್ಕಿದ ಹಾಗೆ ಅದನ್ನು ಈಗ ಕಾರ್ಯರೂಪಕ್ಕೆ ತರುವಂತಹ ಸಮಯ ಕೂಡ ಬಂತು. ಯೋಚನೆ ಮಾಡಿರಲಿಲ್ಲ BEd ಮಾಡುವಾಗ ನನ್ನದು ಒಂದು ಸೆಂಟರ್ ಆಗ್ತಿದೆ, ಟ್ಯೂಷನ್ ಸೆಂಟರ್ ಓಪನ್ ಮಾಡ್ತೇನೆ ಅಂತ. ಎಲ್ಲಾದರೂ ಹೋಗಿ ಒಂದು ಟೀಚರ್ ಆಗಿ ಜಾಬಿಗೆ ಜಾಯಿನ್ ಆಗ್ತೇನೆ ಅಂತ ಅಂದ್ಕೊಂಡೇ BEd ಮಾಡಿದ್ದು. ಈಗ ಅದು ದೇವರು ಒಂದು ದಾರಿ ಸೂಚಿ ಹೋದ ಹಾಗೆ ಸಿಚುವೇಶನ್ಸ್ ಆಗಿರ್ಬೋದು, ನನ್ನ ಅತ್ತೆ ಮಾವಂದಿರ ಸಹಕಾರದಿಂದ ಅವರು ಕೂಡ ಆಗಲಿಂದ ಹೇಳ್ತಾ ಇದ್ರು, ನಾನು ಮದುವೆ ಆಗಿ ಹೋಗುವಾಗಲೇ ಏನಾದರೂ ಕಲಿ, ಎಕ್ಸಾಮ್ ಬರಿ, IAS ಮಾಡು. ನನ್ನ ಹಸ್ಬೆಂಡ್ ಕೂಡ ತುಂಬ ಹೇಳ್ತಿದ್ರು, ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡು, ಕಲಿ, ಏನಾದರೂ ಇನ್ನು ನಿನ್ನ ಇಷ್ಟು ಕಲ್ತಿದೆಯಲ್ಲ ಸುಮ್ಮನೆ ಮನೆಯಲ್ಲಿ ಇದ್ದುಕೊಂಡು ಅದನ್ನು ವೇಸ್ಟ್ ಅಂತ ಹೇಳಿ ಭಾವಿಸಬೇಡ ಅಂತ. ಒಂದು ಮಗು ಆದ ತಕ್ಷಣ ಮತ್ತೆ ನನಗೇನೋ ಒಂದು ಸ್ವಲ್ಪ ಆಸಕ್ತಿ ಕುಗ್ಗಿತ್ತು. ಇನ್ನಾಯಿತು, ಮಗು ಆಯಿತು, ಅವಳ ಹಿಂದೆ ಓಡೋದು 2 ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಅಂತ. ಎಲ್ಲರ ಸಹಕಾರದಿಂದ ತುಂಬ ಧನ್ಯವಾದ ನನ್ನ ತಾಯಿಗೆ. ಅವರು ಅಚ್ಚುಕಟ್ಟಾಗಿ ಅವರ ಜೀವನವನ್ನು ಹೇಗೆ ನಡೆಸ್ತಾರೆ, ಕುಟುಂಬ ಜೀವನವಾಗಲಿ ಅವರ ಅಂಗನವಾಡಿಯ ವರ್ಕಿಂಗ್ ಲೈಫ್ ಅಂತ ಹೇಳ್ತೇವೆ ಅದನ್ನು ಅದೇ ರೀತಿ ನನಗೆ ಕೂಡ ಧೈರ್ಯ ಕೊಡಲಿ. ಅವರು ನನಗೆ ರೋಲ್ ಮಾಡೆಲ್, ನಾನು ನನ್ನ ಮಕ್ಕಳಿಗೆ ರೋಲ್ ಮಾಡೆಲ್ ಆಗಿ ಬೆಳೀಲಿ ಅಂತ ಈ ದೇವರಲ್ಲಿ ಈ ಸಮಯದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಷ್ಟೆಲ್ಲ ಆಸೆ ಕನಸು ನನ್ನದಾಗಿದ್ರು, ಇದನ್ನು ನೆರವೇರಿಸಿಕೊಟ್ಟದ್ದು ನನ್ನ ಫ್ಯಾಮಿಲಿಯವರು, ನನ್ನ ತಂದೆ ತಾಯಿ, ನನ್ನ ಗಂಡ, ಅವರ ಮನೆಯವರು, ಅವರ ಸಪೋರ್ಟ್, ಅವರ ಸಹಕಾರ ಇಲ್ಲದೆ ನಾನಿಷ್ಟು ಇದೊಂದು ಸ್ಟೆಪ್ ಇಡ್ಲಿಕ್ಕೇನಾಗ್ತಿಲ್ಲ. ಫಸ್ಟ್ ಸ್ಟೆಪ್ ಇಡ್ತಾ ಇರೋದು, ಇಡ್ಲಿಕ್ಕೇನೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಮುನೀಬಾ ಮಜಾರಿ ಅವರು ವೀಲ್ ಚೇರಲ್ಲಿದ್ದು ಒಳ್ಳೆ ಸ್ಪೀಚ್ ಮಾಡ್ತಾರೆ. ನನಗೆ ಅದೊಂದು ಮೋಟಿವೇಶ್ನಲ್ ಸ್ಪೀಚ್ ಕೇಳೋದೊಂದು ಎಂಥ ಹ್ಯಾಬಿಟ್ ಅಂತ, ಹವ್ಯಾಸ ಅಂತಲೇ ಹೇಳ್ಬೋದು. ಅವರು ಹೇಳ್ತಾ ಇದ್ರು, ನಾನು ಸಕ್ಸಸ್ ಅಲ್ಲ, ನಾವು ಸಕ್ಸಸ್ ಆಗೋದು. ನಾನು ಮುಂದೆ ನಿಂತು ಕಾಣ್ಬೋದು ಸಕ್ಸಸ್ ಆದ ವ್ಯಕ್ತಿ ಅಂತ, ಆದರೆ ಅದರ ಹಿಂದೆ ಕೆಲಸ ಮಾಡುವವರು 10 ಜನ ಇರ್ತಾರೆ, ನಮ್ಮ ಫ್ಯಾಮಿಲಿಯವರು. ನಮ್ಮ ಕಣ್ಣಿಗೆ ಕಾಣದೆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಕೂಡ ನಮ್ಮ ಸಕ್ಸಸ್ಸಿಗೆ ಒಂದು ದಾರಿಯಾದಂತಹ ಇದು. ನನ್ನ ಸಕ್ಸಸ್ಸಿಗೆ ನಾನು ಕಾರಣ ಅಲ್ಲ. ಈ ಫಸ್ಟ್ ಸ್ಟೆಪ್ ಕೂಡ ನಾನು ನನ್ನ
ಒಂದು ಸ್ಟೆಪ್ ಇಟ್ಟದ್ದು ಅವರ ಧೀರ್ಯದಿಂದ, ಅವರ ಸಹಕಾರದಿಂದ. ನಿಮ್ಮೆಲ್ಲರ ಹಿತನುಡಿಗಳಾಗಿ ಅದು ಒಂದು ಹೆಮ್ಮರವಾಗಿ ಬೆಳೆಯಲಿ. ಇದೊಂದು ಗಿಡ ನಟ್ಟದ್ದು ಇವತ್ತು, ಇದೊಂದು ಹೆಮ್ಮರವಾಗಿ ಬೆಳೆಯಲಿ ಅಂತ ನಾನು ಕೂಡ ಆಶಿಸ್ತೇನೆ. ನನ್ನ ಕನಸು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು. ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ಪ್ರಯತ್ನವನ್ನು ನಾನು ಮಾಡ್ತೇನೆ. ಯಾರಿಗಾಗಲಿ ಏನು ಮಕ್ಕಳನ್ನು ಹೇಗೆ ಕಲಿಸಬೇಕು ಅಂತೇಳಿ ಕಲ್ತದ್ದು B.Ed ಅಲ್ಲಿ, ಈಗ ಅದನ್ನು ಪ್ರಾಕ್ಟಿಕಲ್ ಆಗಿ ಮೂಡಿಸುವಂತಹ ಸಮಯ ಬಂದಿದೆ. ನಿಮ್ಮೆಲ್ಲರ ಹಿತನುಡಿಗಳು ಕೂಡ ನನ್ನ ಹಾಗೆ ಜ್ಞಾಪಕದಲ್ಲಿ ಇಟ್ಟುಕೊಂಡು ಇದನ್ನು ಇವತ್ತಿನ ಐಜಾ ಟ್ಯೂಷನ್ ಸೆಂಟರನ್ನು ತೆರೀಲಿಕ್ಕೆ ಬಂದಂತಹ ಎಲ್ಲರಿಗೂ ನನಗೆ ಸ್ತುತಿಸುತ್ತಾ, ನನ್ನ ಫ್ಯಾಮಿಲಿ ಮೆಂಬರಿಗೆ, ನನ್ನ ಸ್ಪೆಷಲ್ ಆಗಿ ನನ್ನ ಗಂಡ, ಅವರ ಮನೆಯವರಿಗೆ, ನನ್ನ ತಂದೆ ತಾಯಂದಿರಿಗೆ ನಮಿಸುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸುತ್ತಿದ್ದಾರೆ. ಅವರು ಇದನ್ನು ಮುಂದುವರಿದರೆ ನಮಗೆ ಸಹ ನಮ್ಮ ಫ್ಯಾಮಿಲಿ, ಅವರ ಹಸ್ಬೆಂಡ್ ಎಲ್ಲರಿಗೆ ಸಹ ಒಂದು ಒಳ್ಳೆಯ ಹೆಸರು ತರಲಿ ಅಂತೇಳಿ ಕೇಳಿಕೊಳ್ಳುತ್ತಾ, ಇವತ್ತಿನ ಉದ್ಘಾಟಕರಾಗಿ ನಮ್ಮ ಅರೇಕಲ್ ಪಂಚಾಯತ್ನ ಅಧ್ಯಕ್ಷರು ಹಿತನುಡಿಯನ್ನು ಮಾತಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಚವಡಿ ಅರೇಕಳ ಗಾರ್ಡನ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಂಥ ಐಜಾ ಟ್ಯೂಷನ್ ಸೆಂಟರ್, ಇದರ ಉದ್ಘಾಟನೆ ನೆರವೇರಿಸಿದಂಥ ನಮ್ಮ ಗುರುಗಳು, ಮಾರ್ಗದರ್ಶಕರಾದಂಥ ರವೀಂದ್ರ ಇವರು, ಅದೇ ರೀತಿ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಮುಸ್ತಫರವರೇ, ತ್ಯಾಗಂರವರು, ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರೇ, ಪ್ರಸಿದ್ಧಿ ಅಧ್ಯಕ್ಷರಾದಂಥ ಆಸಿಫ್ರವರೇ, ಅದೇ ರೀತಿ ಇವತ್ತಿನ ಈ ಒಂದು ಸಂಸ್ಥೆಯ ಓವರೆಯಾದಂಥ ಅಬೇದ್ ಟೀಚರ್ರವರೇ, ಆಯಿಷಾರವರೇ, ಬಹಳ ಸಂತೋಷವಾಗ್ತದೆ ಇವತ್ತು. ಈಗ ತಾನೇ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ಮಾತಾಡಿದರು, ಅದಕ್ಕೆ ಪೂರಕವಾಗಿ ನಮ್ಮ ಅಬೇದ್ ಟೀಚರ್ರವರ ಈ ಸಂಸ್ಥೆಯ ಅವರ ಮಗಳು ಮಾತಾಡಿದರು. ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಎಷ್ಟು ಕಲಿತರೂ ಸಹ ಮದುವೆಯಾದ ನಂತರ ಆ ಕಲಿಕೆಯು ಅದು ಮರೀಚಿಕೆ ಆಗುತ್ತದೆ. ಅದಕ್ಕೆ ನಾನು ಇವರ ಪತಿಯನ್ನು ಅಭಿನಂದಿಸ್ತೇನೆ. ಯಾಕೆಂದರೆ ಅವರಲ್ಲಿರುವಂತಹ ಟ್ಯಾಲೆಂಟನ್ನು ಗುರುತಿಸಿಕೊಂಡು ಅದು ಕೂಡ ತಾನು ಇವತ್ತು ಪ್ರಾರಂಭ ಮಾಡಿದಂಥ ಈ ಒಂದು ಸಂಸ್ಥೆ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉತ್ತಮ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಡುವಂತಹ ಒಂದು ಕಾರ್ಯಕ್ಕೂ ಕೂಡ ಇದು ಇವರಿಗೆ ನಾಂದಿ ಆಗ್ತದೆ. ಮತ್ತೊಂದು ಮಾತು ಹೇಳುವುದೇನೆಂದರೆ, ಇವರಿಗೆ ಪ್ರೇರಣೆಯಾದಿಗೆ ನಿಂತಹ ನಮ್ಮ ಜುಬೇ ಟೀಚರ್ ಅವರು, ಇವರು ಒಂದು ಜೀವನದಲ್ಲಿ ಒಂದು ಛಲವಾದಿತ, ತಾನು ಅಂದುಕೊಂಡಂತಹ ಕಾರ್ಯಗಳನ್ನು ಅದು ಸಾಧಿಸದೆ ಬಿಡದಂತಹ ಒಂದು ವ್ಯಕ್ತಿತ್ವವುಳ್ಳವರಾಗಿದ್ದಾರೆ. ಅವರಂತೆ ಅವರ ಮಗಳು ಕೂಡ ಈಗ ಈ ಸಂದರ್ಭದಲ್ಲಿ ಅವರು ಆಡಿದಂತಹ ಮಾತುಗಳು, ಅವರು ಕಲಿತಂತಹ ವಿದ್ಯೆಯು ಒಂದು ನಮ್ಮ ಈ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಬೇಕಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯು ಬಹಳ ಉತ್ತಮವಾಗಿ ಹೆಮ್ಮರವಾಗಿದ್ದು ರೂಪುಗೊಳ್ಳಲಿ ಅಂತ ಹೇಳುತ್ತಾ, ನಮ್ಮ ಅರೇಕಳ ಗ್ರಾಮ ಪಂಚಾಯತ್ ವತಿಯಿಂದ ತಮ್ಮ ಸಂಸ್ಥೆಗೆ ತಮ್ಮ ಎಲ್ಲ ಸದಸ್ಯರ ಮುಖಾಂತರ ನಾವು ಸಂಪೂರ್ಣ ಸಹಕಾರವನ್ನು ನೀಡುತ್ತೇವೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿಕೊಂಡಿರುವುದು. ಸುಸಂದರ್ಭದಲ್ಲಿ ನೆನಪಿಸಬೇಕಾದ ನಮ್ಮ ಹಾಲಿ ಶಾಸಕರು, ಮಾಜಿ ಸಚಿವರಾದಂತಹ UT ಖಾದರ್ ಅವರು, ಅವರ ಒಂದು ಅನುಪಸ್ಥಿತಿಯಲ್ಲಿ ಐಜಾ ಟ್ಯೂಷನ್ ಸೆಂಟರ್ ಪ್ರಾರಂಭವಾಗಿದೆ. ಇನ್ನು ಅವರು ಬಂದಾಗ ಅವರನ್ನು ನನಗೆ ಇಲ್ಲಿಗೆ ಬರಮಾಡಲಿಕ್ಕಿದೆ. ಅವರು ಬಂದು ಇಲ್ಲೊಂದು ನನ್ನ ಮಗಳಿಗೆ ಆಶೀರ್ವದಿಸಿ ಹೋಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆನಪಿಸುತ್ತಾ, ಇವತ್ತಿನ ಉದ್ಘಾಟಕರಾಗಿ ನಮ್ಮ ಉದ್ಘಾಟಿಸಿದಂತಹ ಪಂಚಾಯತ್ ಅಧ್ಯಕ್ಷರಾದಂತಹ ಬದ್ರುಲ್ ಸರ್ ಅವರಿಗೆ ನಾನು ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿಗೆ ಆಗಮಿಸಿದ್ದಾರೆ ಪಂಚಾಯತ್ ಸದಸ್ಯರುಗಳು, ಅದೇ ರೀತಿ ರವೀಂದ್ರ ಸರ್ ಅವರು, ತ್ಯಾಗಂ ಸರ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಮುಸ್ತಫ್ ಸರ್, ಅದೇ ರೀತಿ NR ಶೆಟ್ಟಿಯವರ ಧರ್ಮಪತ್ನಿಯಾದ ಗಂಗಮ್ಮ ಶೆಟ್ಟಿಯವರು ಸಹ ಆಗಮಿಸಿದ್ದಾರೆ. ಅವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಹೇಳಬೇಕಾದ್ದು ಜ್ಞಾನೇಶ್ವರ್ ಅವರು 2-3 ಸಲ ಕಾಲ್ ಮಾಡಿದಾಗ ಹೇಳಿದರು, ನಿಮಗೆ ಏನು ಬೇಕು ಸೌಕರ್ಯ ಅಮ್ಮನಲ್ಲಿ ಕೇಳಿ ಅವರು ಮಾಡಿಕೊಡ್ತಾರೆ. ಅದೇ ರೀತಿ ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಜ್ಞಾನೇಶ್ವರ್ ಸರ್ಗೆ ಸಹ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನನಗೆ ಆಗನಿಂದ ಸಹಾಯ ಮಾಡಿದಂಥ ಆಶಾ ಕಾರ್ಯಕರ್ತೆಯಾದ ಲವಿಟಾ ಮಂತೆರೋ, ಜೀನತ್, ಅಶ್ವಿನಿ, ಅದೇ ರೀತಿ ನನ್ನ ಶ್ರೀಶಕ್ತಿ ಸದಸ್ಯರಾದಂತಹ ಸೋಯಿಬರ್ ಅವರು, ಅವರೆಲ್ಲರಿಗೂ ಸಹ ನಮ್ಮ ಅಮರಜ್ಯೋತಿ ಸಂಜೀವಿನಿ ಒಕ್ಕೂಟ ಅಧ್ಯಕ್ಷರು ಸಹ ಅವರಿಗೆ ಸಹ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿಗೆ ನಮಗೆ ಸಹಕಾರವನ್ನು ನೀಡಿದಂಥ ಎಲ್ಲ ತಾಯಂದರು ಸಹ ಇಲ್ಲಿ ಸುಸ್ಮಿತಾ ಅವರು, ಹಾಗೆ ತಾಯಿಯವರು, ಇಲ್ಲ ಈ ವಠಾರದ ಎಲ್ಲ ಸದಸ್ಯರು ಸಹ ನನಗೆ ಮೊನ್ನೆಯಿಂದ ಸಹಕಾರ ನೀಡ್ತಾ ಇದ್ದಾರೆ, ಇವರು ಮಹಿಳೆಯರು. ಅದೇ ರೀತಿ ತಮಗೆಲ್ಲರಿಗೂ ಸಹ
ಇಲ್ಲಿಗೆ ಆಗಮಿಸಿದ್ದೀರಾ. ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಆಯಿಷಾ ಜಾಯ್ದಾ ಆದ ನನ್ನ ಮಗಳು ನೀಡಲಿ ಕೇಳಿಕೊಳ್ಳುತ್ತಾ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆಲ್ಲ ಬಂದವರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಗಂಗಮ್ಮ ಶೆಟ್ಟಿಯವರಿಗೆ ಮಗದೊಮ್ಮೆ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅವರಿಗೆ ಇಲ್ಲಿ ಇನ್ಸ್ಟಿಟ್ಯೂಟನ್ನು ಪ್ರಾರಂಭ ಮಾಡುವಾಗಲೇ ಹೇಳಿದ್ದು, ನಾನು ಬೇರೆ ಯಾವುದಕ್ಕೂ ಇದನ್ನು ಬಿಟ್ಟು ಕೊಡ್ತಿರಲಿಲ್ಲ. 4-5 ಸಲ ಬಂದರು ಪಾರ್ಟಿ, ನಾನು ಕೊಡಲಿಲ್ಲ. ನೀವು ಟ್ಯೂಷನ್ ಸೆಂಟರ್ ಮಾಡೋದಕ್ಕೆ ಮಾತ್ರ ನಾನು ಬಿಟ್ಟು ಕೊಟ್ಟಿದ್ದೇನೆ ಅಂತ ಹೇಳಿದರು. ಅವರಿಗೆ ಒಂದು ಉಮೇದಾರಿಕೆ ಆಗಿ ಇಲ್ಲೊಂದು ಶಿಕ್ಷಣ ಸಂಸ್ಥೆ ಇಲ್ಲಿ ವಿದ್ಯಾಸಾಗರವೇ, ಇಲ್ಲಿ ಒಂದು ವಿದ್ಯಾ ಕೇಂದ್ರವೇ ಆಗಲಿ ಅಂತ ಇವತ್ತಿನ ಸುಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಬಂದೆಲ್ಲರಿಗೂ ಮಗದೊಮ್ಮೆ ಪ್ರತ್ಯಕ್ಷ ಪರೋಕ್ಷ ಆಗಮಿಸಿದ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೆ. ಅದೇ ರೀತಿ ಹೊಸಕುರಲ್ ಆಸಿಫ್ನವರು ನಾನು ಹೇಳಿದಾಗ ಪ್ರತಿಯೊಂದಕ್ಕೂ ಸಹ ಆಗಮಿಸಿದ್ದಾರೆ, ಅವರಿಗೆ ಸಹ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹಿಂದುಗಡೆ ಇದ್ದಂತಹ ಅಂಗಡಿಯ ಮಾಲೀಕತ್ವದ ಎಲ್ಲರಿಗೆ ಸಹ ಇಲ್ಲೇ ಗ್ರಾಮಸ್ಥರು, ಗ್ರಾಮ ಚಾವಡಿಯ ಯಾಸಿರ್, ಬುನಿಯಾ ಮತ್ತು ನೀವೆಲ್ಲರೂ ಆಗಮಿಸಿದರೆ ನಿಮಗೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬೆಂಗಳೂರಿಂದ ಇವತ್ತು ಒಂದು ದಿನಕ್ಕಾಗಿ ನನ್ನ ಮರುಮಗ ಬಂದಿದ್ದಾನೆ, ಆಯಿಷಾ ಜಾಯ್ದಾ ಅವರ ಪತಿಯವರು, ಅವರಿಗೆ ನಾನು ಅಭಾರಿಯಾಗಿದ್ದೇನೆ. ಯಾಕೆಂತ ಹೇಳಿದರೆ ನನ್ನ ಮಗಳನ್ನು ಒಂದು ದಡ ಸೇರುವಲ್ಲಿ ಅವರ ಬೆನ್ನ ಹಿಂದೆ ನಿಂತು ಸಹಕರಿಸ್ತಾರೆ. ಅದೇ ರೀತಿ ಅವರ ತಂದೆಯವರು ಸಹ ಸಹಕಾರ ನಮಗೆ 100ರಲ್ಲಿ 100 ಪಟ್ಟು ಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ಅವರ ಸಹಕಾರ ಇನ್ನೂ ಸಹ ನನ್ನ ಮಗಳಿಗೆ ಸಿಗಲಿ. ಅದೇ ರೀತಿ ನಮ್ಮೆಲ್ಲರ ಆಯುಷ್ಯ ದೀರ್ಘಾಯುಷ್ಯ ಆರೋಗ್ಯ ಸಂಪತ್ತು ನಮಗೆ ನೀಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಈ ಐಜಾ ಟ್ಯೂಷನ್ ಸೆಂಟರ್ ಆ ಒಂದು ಹೆಸರು ಇನ್ನೂ ಸಹ ಒಂದು ಬೆಳಗಲಿ, ಇಡೀ ವಿಶ್ವದಲ್ಲೇ ಒಂದಲ್ಲ ಇಡೀ ರಾಷ್ಟ್ರದಲ್ಲಿ ಅವರು ಒಂದು ಪ್ರಶಸ್ತಿಯನ್ನು ಗಳಿಸಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಶುಭ ಸಮಾರಂಭ ಆಗಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ.